ಕೇರಳದಲ್ಲಿ ಒಬ್ಬರು ಮಹಿಳೆ ತನ್ನ ಪತಿಗಾಗಿ ತನ್ನ ಜೀವನವನ್ನೇ ಅರ್ಪಿಸಿಕೊಂಡಿದ್ದಾರೆ. ಮದುವೆಯಾದ ನಂತರ ಒಟ್ಟಿಗೆ ಬದುಕಿದ್ದು ಕೇವಲ 3 ತಿಂಗಳು ಮಾತ್ರ. ನಂತರದ 17 ವರ್ಷ ಹಾಸಿಗೆ ಹಿಡಿದ ಪತಿ ಸಂತೋಷ್. ಕೊನೆಗೂ ಕೂಡ ಪತ್ನಿ ಸಿನಿಯನ್ನ ಒಂಟಿಯಾಗಿಸಿ ಇಹಲೋಕ ತ್ಯಜಿಸಿದ ಸಂತೋಷ್. ಕೇರಳದ ಅತಿರಂಪುಜ ನಿವಾಸಿಗಳಾದ ಸಂತೋಷ್ ಮತ್ತು ಅವರ ಪತ್ನಿ ಸಿನಿ. ಸಂತೋಷ್ ಅವರು ಮರ ಕಡಿಯುವಂತಹ ಕೆಲಸವನ್ನ ಮಾಡ್ತಾ ಇದ್ರು. 17 ವರ್ಷಗಳ ಹಿಂದೆ ಕೆಲಸದ ವೇಳೆ ಮರ ಬಿದ್ದು ಅವರ ಬೆನ್ನೆಲುಬುವಿಗೆ ಗಂಭೀರವಾಗಿ ಗಾಯ ಆಗುತ್ತೆ, ಹಾಸಿಗೆ ಹಿಡಿಯುವಂತಾಗುತ್ತೆ. ಅದು ಮದುವೆಯಾಗಿ ಕೇವಲ 3 ತಿಂಗಳು ಕಳೆದಿದ್ದಾಗ. 3 ತಿಂಗಳು ಅವರು ಕೋಮದಲ್ಲಿರ್ತಾರೆ. ನಂತರ ಜೀವನ ಪೂರ್ತಿ ಹಾಸಿಗೆಯಿಂದ ಏಳ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದ್ರೆ ಅವರ ಪತ್ನಿ ಸಿನಿ ಎಂದಿಗೂ ಕೂಡ ಅವರ ಕೈ ಬಿಡ್ಲಿಲ್ಲ. ಕಳೆದ 17 ವರ್ಷಗಳ ಕಾಲ ಯಾವುದೇ ಬೇಸರ, ದೂರು ಇಲ್ಲದೆ ಪತಿಯ ಸೇವೆಯಲ್ಲಿ ತೊಡಗಿದ್ರು. ಊಟ ಮಾಡಿಸಿ, ಔಷಧಿಯನ್ನ ನೀಡಿ, ಅವರ ಪಕ್ಕದಲ್ಲೇ ಕುಳಿತು ಧೈರ್ಯವನ್ನ ತುಂಬುತ್ತಾ ಇದ್ರು. ಪತ್ನಿಯ ಪ್ರೀತಿ ಹಾಗೂ ಕಾಳಜಿಯೇ ಸಂತೋಷ್ ಅವರಿಗೆ ಬದುಕಿನ ದೊಡ್ಡ ಶಕ್ತಿಯಾಗಿತ್ತು. 1-2 ವರ್ಷಗಳಲ್ಲ, ಸತತ 17 ವರ್ಷಗಳ ಕಾಲ ಅವರು ಆ ಪ್ರೀತಿ ಮತ್ತು ಹಾರೈಕೆಯನ್ನ ಪಡೆದ್ರು. ದಾಂಪತ್ಯ ಜೀವನದ ಎಲ್ಲ ಕನಸುಗಳು, ಸಂತೋಷಗಳನ್ನ ಬದಿಗಿಟ್ಟು ಪತಿಯನ್ನೇ ತನ್ನ ಜೀವನವೆಂದು ಭಾವಿಸಿ ಸೇವೆ ಸಲ್ಲಿಸಿದ ಅವರ ಪ್ರೀತಿಯ ಆಳವನ್ನ ಇದು ತೋರಿಸುತ್ತೆ. ಕೆಲ ದಿನಗಳ ಹಿಂದೆ ಸಂತೋಷ್ ನಿಧನರಾಗಿದ್ದಾರೆ. ಹೀಗೆ 17 ವರ್ಷಗಳ ಪ್ರೀತಿ, ಹಾರೈಕೆ ಮತ್ತು ಸೇವೆಯ ಅಧ್ಯಾಯ ಅಂತ್ಯ ಆಗಿದೆ. ತಮ್ಮ ಆಸೆಗಳು, ಕನಸುಗಳನ್ನ ತ್ಯಜಿಸಿ ಪತಿಯ ಜೀವನವನ್ನೇ ತನ್ನ ಜೀವನ ಅಂತ ಮಾಡಿಕೊಂಡು ಬದುಕಿದ ಸಿನಿಯಂತಹ ಮಹಾನ್ ಹೃದಯದ ಮಹಿಳೆ ನಿಜಕ್ಕೂ ಕೂಡ ದೇವರಂತಹ ಮಹಿಳೆ. ಬೇರೆ ಬೇರೆ ಕಾರಣಗಳಿಗೋಸ್ಕರ ಪ್ರೀತಿಯನ್ನೇ ಕೊಲ್ಲುವಂಥದ್ದು, ಗಂಡನನ್ನೇ ಸಾಯಿಸುವಂಥದ್ದು, ಪತ್ನಿಯನ್ನೇ ಸಾಯಿಸುವಂತಹ ಈ ಒಂದು ಕಾಲಘಟ್ಟದಲ್ಲಿ ಸಿನಿಯಂತವರು ನಿಜಕ್ಕೂ ಕೂಡ